ಮಿಸ್ ಇಂಡಿಯಾ ಗೆದ್ದು ತವರಿಗೆ ಮರಳಿರುವ ಸಿನಿ ಶೆಟ್ಟಿ ಉಡುಪಿಯ ಕಾಪು ಹೊಸ ಮಾರಿಗುಡಿಗೆ ಭೇಟಿ ನೀಡಿ ಮಾರಿಯಮ್ಮ ದೇವಿ ದರ್ಶನವನ್ನ ಪಡೆದರು. ಪ್ರಸ್ತುತ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಸಾಗ್ತಾ ಇದ್ದು, ಸಿನಿ ಶೆಟ್ಟಿಯ ತಂದೆ ಸದಾನಂದ ಶೆಟ್ಟಿ ಹೊಸ ಮಾರಿಗುಡಿ ಜೀರ್ಣೋದ್ಧಾರ ಸಮಿತಿ ಮುಂಬೈ ಸಮಿತಿಯ ಸದಸ್ಯರಾಗಿದ್ದಾರೆ. ಈ ಸಂದರ್ಭ ದೇವಾಲಯದ ವತಿಯಿಂದ ಸಿನಿ ಶೆಟ್ಟಿ ಅವರನ್ನು ಅಭಿನಂದಿಸಲಾಯಿತು. ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ದೇವಾಲಯದ ಜೀರ್ಣೋದ್ಧಾರದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಸಿನಿ ಶೆಟ್ಟಿ, ತಂದೆ ತಾಯಿ ಹೊಸ ಮಾರಿಗುಡಿ ದೇವಾಲಯದ ಭಕ್ತರು. ನಾನು ಮಿಸ್ ಇಂಡಿಯಾ ಗೆಲ್ಲಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಆದ್ದರಿಂದ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಶಿಲಾ ಸೇವೆಯನ್ನು ನೀಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿದರು. ಈ ಸಂದರ್ಭ ದೇವಾಲಯದ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ಅರ್ಚಕರು, ದೇವಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು. पूरा ಏನು ದೇವಸ್ಥಾನ ಮಲ್ತದ ಬತ್ತು ಒಂಜೊಂಜಿ ದೇವಸ್ಥಾನ ಮಲ್ಪೆರೆದನ್ ಕ್ಯೂಕಿ ಏನ ಪೇರೆಂಟ್ಸ್ ನಗಲ್ನ ಇಟ್ ಒಂಜಿ ಅಟ್ಯಾಚ್ಮೆಂಟ್ ಉಂಡು, ಒಂಜಿ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಉಂಡು. तो बस आते कि एड्ड आशीर्वाद आवड़ेದು एना पूरा एना बोक एना पूरा उर्गगलना डेवलपमेंट आवड़ एना अगलना हेल्दी लाइफ स्टाइल आवड़ बस आते प्री ना फैमिली 99 शिला सेवे करोंदुंटು निगले लागर ಎದುರ್ ಒಂದು ಡೆವಲಪ್ಮೆಂಟ್ಗೆ ಏನೆಲ್ಲ ಕೈ ಕೊರ್ರೆ ನಿಗುಲ್ಲ ಎದುರು ಬತ್ತೆ ಕರ್ ಮನ್ಪೋಲಿ. I've been putting me and my family have been putting our step forward for the 99 Shila Seva, and if you please to put your contribution in the development of this project, I would suggest that for you too. Thank you sir. ಅಮ್ಮನ ದೇಗುಲ ಜೀರ್ಣೋದ್ಧಾರ ಆಪಿನ ಬಗ್ಗೆಗೆ ಎಂಕುಲು ಪೂರ ವಿವರಿಸಯ ಐತ ಬಗ್ಗೆಗೆ ಮಾತ ತೆರಿಯೊಂದು ಇಜ್ಜಿ ಯಾನ್ಲ ಕಿನ್ನಿಡಿಂಚಿ ಇಡೆಗೆ ಬರೊಂದುತ್ತೆ ಎನ್ನ ಪಪ್ಪನ ಮಮ್ಮಿನ ಒಟ್ಟುಡು ಯಾನ್ಲ ಮುಲ್ತ ಭಕ್ತಿದಿ ಎಂಕ್ ಜೀರ್ಣೋದ್ಧಾರದ ವಿಷಯಕ್ಕೆ ಏನು ಖುಷಿ ಆಂಡ್ ಹೆಂಗಾಯ್ತ ವಿಷಯದಲ್ಲ ಗೊತ್ತಿತ್ತಿಜಿ ಆಂಡಲ ನಿಗುಲ್ ಮಲ್ಪುನ ಈ ಬಾರಿ ಒಂಜಿ ಎಡ್ಡೆ ಕೆಲಸಗೂ ಎನ್ನಲ ಈ ಒಂಜಿ ಶಿಲಾ ಸೇವೆದ ಬಗ್ಗೆ ಯಾನು ಸೊಣ್ಪತ್ತೊಂಬ ಶಿಲಾ ಸೇವೆ ಕೊರ್ಪೆ ಅವು ಅತ್ತಂದೆ ಯಾನು ಅಮ್ಮನ ಅನುಗ್ರೋಡು ವಿಶ್ವಸುಂದರಿಯಾದ ಆಯ್ಕೆ ಆಡ ಪ್ರಥಮವಾದ ಅಮ್ಮನ ದರ್ಶನಗೂ ಬರ್ಪೆ ಪಂಡೇರು ಒಂದೊಂಜಿ ಭಾರಿ ಸಂತೋಷದ ವಿಷಯ. ಅಮ್ಮ ಖಂಡಿತ ಅಲ್ಲಿನ ಆಸೆನ ಈಡೇರಿಸೋಡು ಐಟ್ ನಮ್ಮ ಇಡೀ ಕಾಪುಗೂ ಕರ್ನಾಟಕಗೂ ಭಾರತಕ್ಕೆ ಒಂಜಿ ಪುದರ್ ಬರ್ಪುಂಡು ನೆಟ್ಟಸ್ರ ಕಾಪುದ ಹೊಸ ಮಾರಿಗುಡಿದ ಅಮ್ಮನ ಅನುಗ್ರಹ ಖಂಡಿತ ಅಲೆಗುಂಡು ಪಂಡು ಎಣ್ಣೊಂಬೆ.